ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಕೆಲವೊಬ್ಬರಿಗೆ ಅಡುಗೆ ಮಾಡೋದಂದ್ರೆ ಇಷ್ಟ, ಇನ್ನಷ್ಟು ಜನರಿಗೆ ಅಡುಗೆ ಕಲಿಯೋದಂದ್ರೆ ಇಷ್ಟ, ನಮ್ಮಂಥವರಿಗೆ ತಿನ್ನೋದಂದ್ರೆ ಇಷ್ಟ. ಸೊ ತಿನ್ನೋಕೆ ನಾನೇನೋ ರೆಡಿ ಆಗಿದ್ದೀನಿ, ಅಡುಗೆ ಮಾಡೋಕೆ ನಮ್ಮ ಗೆಸ್ಟ್ ರೆಡಿ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆಗಿದ್ದಾರೆ ವಿದ್ಯಾಶಿನಿ ಅವರು, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೀವೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಸೊ ಹೇಗಾಗ್ತಿದೆ ಲೈಫ್ ಈಗ? ಖುಷಿ ಆಗ್ತದೆ. ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಹೋಗ್ತಾ ಇದೆಯಾ? ಹಾಗೇನೆ ಇದೆ. ಓಕೆ. ಸೊ ಆ ಆಕ್ಟಿವಿಟೀಸ್ ಜೊತೆಗೆ ಅಡುಗೆ ಆಕ್ಟಿವಿಟಿ ಅಲ್ವಾ? ಸೊ ಇವತ್ತು ನೀವ್ ಏನ್ ತಯಾರು ಮಾಡ್ಕೊಡ್ತೀರಾ ಅಂದ್ರೆ ನಾನು ಕಿಚನ್ ಅಲ್ಲಿ ಕೇಳ್ತೀನಿ. ಬಟ್ ಯಾವ ಐಟಮ್ ಇದ್ದು? ಮಧ್ಯಾಹ್ನದ ಐಟಮ್, ಬ್ರೇಕ್ಫಾಸ್ಟ್ ಐಟಮ್? ಈವ್ನಿಂಗ್ ಮತ್ತು ಮಧ್ಯಾಹ್ನದೊಂದು ಐಟಮ್, ಮತ್ತೊಂದು ಐಟಮ್ ಈವ್ನಿಂಗ್ ಇದು. ಹಾಗಾದ್ರೆ ಏನಾದ್ರು ಕ್ಲೂ ಕೊಡಿ, ನಾನೇ ಗೆಸ್ ಮಾಡ್ತೀನಿ. ಒಂದು ಐಟಮ್ ಸ್ವೀಟ್, ಒಂದು ಐಟಮ್ ಸ್ಪೈಸಿ. ಹಾಗಿದ್ರೆ ತುಂಬಾ ಫೈನ್. ನೀವು ಡೈರೆಕ್ಟ್ ಆಗಿ ನಂಗೆ ಯಾವ ಐಟಮ್ ಅಂತ ಹೇಳಿ. ಫಸ್ಟ್ ಐಟಮ್ ಯಾವುದು? ಸ್ವೀಟ್ ಬನಾನಾ ಸ್ವೀಟ್ ಪುಡ್ಡಿಂಗ್. ಸ್ವೀಟ್ ಬನಾನಾ ಸ್ವೀಟ್ ಪುಡ್ಡಿಂಗ್ ಈವ್ನಿಂಗ್ ಸ್ನ್ಯಾಕ್. ಮತ್ತೊಂದು ಆಲೂ ದಮ್, ಬೆಂಗಾಲಿ ಡಿಶ್. ಬೆಂಗಾಲಿ ಡಿಶ್. ಬೆಂಗಾಲಿಯಲ್ಲಿ ಇದಕ್ಕೆ ಏನ್ ಹೇಳ್ತಾರೆ? ಆಲೂರ್ ದಮ್. ನಾವು ಆಲೂ ದಮ್ ಅಂತ ಹೇಳೋದು, ಹಿಂದಿ ಸಹ. ದಮ್ ಬಿರಿಯಾನಿ ಮಾಡೋ ತರನೇ ಮಾಡ್ತೀರಾ? ಹಾಗೆ ಇದೆ ಸಾಧಾರಣ. ದಮ್ ಆಲೂ ದಮ್ ಆಲೂ ಹೆಸರು ಆಚೆ ಈಚೆ ಮಾಡ್ಬೋದು. ವರ್ಡ್ ಆಚೆ ಈಚೆ ಮಾಡಿದ್ರೆ ಹೆಸರು ಚೇಂಜ್ ಆಗುತ್ತೆ. ಕಿಚನ್ ಹೋಗಿ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಎಸ್ ಮ್ಯಾಮ್, ಈಗ ನೀವು 2 ರೆಸಿಪೀಸ್ ಹೇಳಿದ್ರಿ. ಸ್ಟಾರ್ಟ್ ಮಾಡೋದು ಯಾವ್ದೀಗ? ಆಲೂ ದಮ್ ಮಾಡು. ಆಲೂ ದಮ್ ಆಲೂ. ಓಕೆ, ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟಿಗೆ ಒಂದು ಒಗ್ಗರಣೆ ಇಡುದು. ಒಗ್ಗರಣೆಗೆ ಇಡ್ಬೇಕು. ಓಕೆ. ಆನಿಯನ್ ಒಗ್ಗರಣೆ, ಈರುಳ್ಳಿ ಒಗ್ಗರಣೆ. ಓಕೆ. ಫಸ್ಟಿಗೆ ಎಣ್ಣೆ ಹಾಕಿ. ಎಣ್ಣೆ. ಓಕೆ. ಸನ್ಫ್ಲವರ್ ರಿಫೈನ್ಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. yes, with vitamin A, D and E. ಸಾಕಾಗುತ್ತಾ? ಸಾಕು. ಇದರಲ್ಲಿ ನಾವು ಈರುಳ್ಳಿಯನ್ನು ಹಾಕೋದು. ಓಕೆ. ಈರುಳ್ಳಿ ಸ್ವಲ್ಪ ಆದ ನಂತರ ಮತ್ತೆ ನಾವೆಲ್ಲ ಮಸಾಲೆ ಎಲ್ಲ ಹಾಕೋ. ಓಕೆ. ಈ ರೆಸಿಪಿ ಎಲ್ಲಿಂದ ಕಲ್ತ್ರಿ ನೀವು? ಬೆಂಗಾಲಿ ರೆಸಿಪಿ ಅಂತ ಹೇಳಿದ್ರಿ. ಸೊ ಬೆಂಗಾಲಿ ಟಚ್ ಏನಾದ್ರು ಇದೆಯಾ? ಬೆಂಗಾಲಿಯಲ್ಲಿ ಇದ್ದೇವೆ ನಾವು. 3 ವರ್ಷ ಕಲ್ಕತ್ತಾದಲ್ಲಿ ಇದ್ದೇವೆ. ಓಕೆ. ಬ್ಯಾಂಕ್ ಅಲ್ಲಿ ಇದ್ರು ಗಂಡ, ಅಲ್ಲಿ ನಾವು ಹೋಗಿದ್ದೇವೆ ಟ್ರಾನ್ಸ್ಫರ್ ಆಗಿ. ಸೊ 3 ವರ್ಷ 3 ವರ್ಷ ಕಲ್ಕತ್ತಾದಲ್ಲಿ ಇದ್ದೇವೆ. ಕಲ್ಕತ್ತಾ. ಓಕೆ. ಬೆಂಗಾಲಿ ಈಗ ರೆಸಿಪಿ ಮಾಡ್ತಾ ಇದ್ದೀರಾ? ಬೆಂಗಾಲಿ ಏನಾದ್ರು ಸ್ವಲ್ಪ ವರ್ಡ್ಸ್ ಮಾತ್ರ. ಏನಾದ್ರು ಒಂದು ವರ್ಡ್ ಹೇಳಿ ನೋಡೋಣ. ಅಮಿತೋ ಮಾತು ಬಾಲೋ ಭಾಷೆ. ಅಮಿತೋ ಬಾಲೋ ಭಾಷೆ ಸರಿ ಗೊತ್ತಿಲ್ಲ. ನೀವೆಲ್ಲ ಹೇಗಿದ್ದೀರಿ? ಒಳ್ಳೆಯವರ ಆಗಿದೆ ಅಷ್ಟೇ. ಹೌ ಆರ್ ಯು ಹಾಗೆ ಹೇಳ್ತಾರಲ್ಲ, ನೋಡ್ಬೇಕಷ್ಟು. ಯಾರ ಹತ್ರ ಅದು ಸಿಕ್ಕಿದ್ರೆ ಅವರು ಕೇಳ್ಬೋದಲ್ಲ. ಬೆಂಗಾಳಿನ ಯಾರಾದರೂ ಮಂಗಳೂರಲ್ಲಿ ಬಂದ್ರೆ ಕೇಳ್ಬೋದು. ಅಲ್ಲಿ ಜಾಸ್ತಿ ನಮ್ಮವರೇ ಇದ್ರಲ್ಲಿ, GSB ಅವರೇ ಇದ್ರು ನಮ್ಗೆ. ಹಾಗಾಗಿ ನಮ್ಗೆ ಬೆಂಗಾಳಿಯನ್ಸ್ ಕಡಿಮೆ ಸಿಕ್ತಿದ್ರು. ಸೊ ನಮ್ಮವರೇ
ಮಾತಾಡ್ಬೇಕಾದ್ರೆ ನಮಗೆ ನಮ್ಮ ಭಾಷೆನೇ ಮಾತನಾಡೋದು. ನಮ್ದೇ ಒಂದು ವೇದವ್ಯಾಸ ಭಜನಾ ಮಂಡಳಿ ಅದೆಲ್ಲ ಇತ್ತು. ಭಜನೆ ಆಡೋದು, ಮಾತನಾಡೋದು, ಗೆಟ್ ಟುಗೆದರ್ ಭಜನೆ ಹಾಡ್ಬೋದಾ ಒಂದು ಲೈನ್? ಶೋರ್, ನೀವು ಮತ್ತೆ ನಾನು ಹೇಳಿದ್ದಂತ ಹಾಡಲ್ಲ ಅಂತ ಹೇಳ್ತೀರಾ? ನೀವು ಹಾಡೋದ್ರೆ ಆರಾಮ್ಸೆ ಹಾಡ್ಬೋದು. ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಅನಾಥಾಂಚನಾಥ ತುಜ ನಮೋ ತುಜ ನಮೋ ತುಜ ನಮೋ ತುಜ ನಮೋ ತುಜ ನಮೋ. ಸಾಕಲ್ಲ? ಇದು ಈ ಹಾಡು ಕೇಳಿ ನಮ್ಮ ವೀಕ್ಷಕರಿಗೆ ಬೋರ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ ಮ್ಯಾಮ್? ನೋ ವೇ. ಓಕೆ, ಇದೀಗ ಫ್ರೈ ಆಗ್ತಿರೋದು ಸಾಕಾಗುತ್ತೆ. ಸಾಕು. ಈಗ ನಾವು ಒಂದೊಂದು ಸ್ಪೈಸ್ ಎಲ್ಲ ಹಾಕ್ತೇ ಬರೋಣ. ಫಸ್ಟಿಗೆ ನಾವು ಜೀರಿಗೆ ಹಾಕೋಣ. ಓಕೆ, ಜೀರಾ, ಜೀರಿಗೆ, ಅಂಡ್ ರೆಡ್ ಚಿಲ್ಲಿ ಪೌಡರ್. ಅರುಣ ಮಸಾಲ ಅಲ್ಲ, ಅರುಣಾದವರ ರೆಡ್ ಚಿಲ್ಲಿ ಪೌಡರ್. ಆಬ್ವಿಯಸ್ಲಿ ಮಸಾಲಾಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅರುಣ ಮಸಾಲಾಸ್. ಓಕೆ, ಅದ್ರಕ್ ಪೇಸ್ಟ್. ಓಕೆ, ಅಂದ್ರೆ ಶುಂಠಿ ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ. ಸ್ವಲ್ಪ ನಾವು ಗರಂ ಮಸಾಲ ಆ್ಯಡ್ ಮಾಡುವ. ಗರಂ ಮಸಾಲ 2 ಸ್ಪೂನ್ಸ್ ಹಾಕೋಣ. ಉಪ್ಪು ಆ್ಯಡ್ ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಳಿದದ್ದೆಲ್ಲ ಮಸಾಲೆಗೆ ಆ್ಯಡ್ ಮಾಡೋದು. ಮತ್ತೆ ಲಾಸ್ಟಿಗೆ ಹಾಕೋದು. ಇದು ಸ್ವಲ್ಪ ಬ್ರೌನಿಶ್ ಆಗಿ, ಇದು ಬ್ರೌನಿಶ್ ಆಗಬೇಕು. ಇನ್ನೊಂದಕ್ಕೆ ಮಸಾಲ ಮತ್ತೆ ನೀವು ರೆಡಿ ಮಾಡಿ ಹಾಕಕ್ಕಿದೆಯಾ? ಮಸಾಲ ಅಂದ್ರೆ ಇರ್ಬೇಕಂತಿಲ್ಲ, ನಾವು ಖಾಲಿ ನಾವು ಆಲೂವನ್ನೇ ಹಾಕ್ಬೋದು. ಇದರಲ್ಲೇ ಮಸಾಲ ಬರುತ್ತೆ. ಹುಡಿ ಎಲ್ಲ ಹಾಕಿದ್ರೇನೆ ಮಸಾಲ ಬರುತ್ತೆ. ಅಲ್ಲ, ಮತ್ತೆ ನೀವು ಗ್ರೈಂಡ್ ಮಾಡಕ್ಕೆ ಏನಾದ್ರು ಗ್ರೈಂಡ್ ಮಾಡಕ್ಕೆ ಇರ್ಬೋದು, ಬೇಡವಾ ಅಂತ ಕಾಣುತ್ತೆ ನಂಗೆ. ಕ್ವಿಕ್ ಆಗಿ ಮಾಡೋಣ. ಸೊ ಒಂದೊಂದು ರೀತಿ ಮಾಡ್ಬೇಕಾದ್ರೆ ಒಂದೊಂದು ಸ್ಟೈಲ್ ಅಲ್ಲಿ ಮಾಡ್ಕೋಬಹುದು. ಅಲ್ಲಿ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ, ಬೆಂಗಾಲಿಯವರಿಗೆ ಮಸಾಲೆ ಇಷ್ಟ ಇಲ್ಲ. ಅವರು ಡೈರೆಕ್ಟ್ ಆನಿಯನ್ ಫ್ರೈ ಅಲ್ಲೇ ಮಾಡ್ತಾರೆ. ಮಂಗಳೂರಿಗೆ ಬಂದ ಮೇಲೆ ಎಲ್ಲ ಮಸಾಲೆ, ಕೋಕೋನಟ್. ಅದು ಬೆಂಗಾಳಿಯರಿಗೆ ಕೋಕೋನಟ್ ಇಲ್ಲ. ಈಗ ನಾವು ಆಲೂವನ್ನು ಕಟ್ ಮಾಡಿ ಹಾಕೋಣ. ಇಡೀ ಆಲೂ ಹಾಕೋದು. ಬೇಕಾದಾಗ ನಾವು ಕಟ್ ಮಾಡ್ಬೋದು, ಬೇಕಾದ್ರೆ ಫುಲ್ ಹಾಕ್ಬೋದು. ಆಯ್ತಲ್ಲ, ಎಲ್ಲ ಹಾಕಿ ಆಯ್ತು. ಓಕೆ, ಪರ್ಫೆಕ್ಟ್ ಆಗಿದೆ. ಈಗ ಮಸಾಲೆ ಎಲ್ಲ ಆಗಿದೆ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕೋದು. ಎಂತ ಹೇಳ್ತಾರೆ, ಸ್ವಲ್ಪ ನೀರು ಬೇಕು. ಸಾಕು ಸಾಕು. ಹುಣಸೆ ಹುಳಿ ನೀರನ್ನು ಆ್ಯಡ್ ಮಾಡೋದು. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸಾಕು. ಮತ್ತೇನಾದರೂ ಆ್ಯಡ್ ಮಾಡ್ಬೋದು, ಕೊತ್ತಂಬರಿ ಸೊಪ್ಪು ಬೇಕಾದರೆ, ಅವರವರ ಇಷ್ಟ. ಲಿಡ್ ಮಾಡು. ಹಿಂಗೆ ಬೇಯಬೇಕಾ? ಸ್ವಲ್ಪ ಬೆಂದ ಸಾಕಾಗುತ್ತಾ? ಈಗ ಬೆಂದಿದ್ದು. ಓಕೆ, ಲಿಡ್ ಓಪನ್ ಮಾಡೋದು, ಗ್ಯಾಸ್ ಆಫ್ ಮಾಡೋದು. ಹೇಗಾಗಿದೆ ಅದು ನೀವು ಹೇಳ್ಬೇಕು ಮ್ಯಾಮ್, ಕರೆಕ್ಟ್ ಆಗಿ ಬೆಂದಿದ ಅಂತ. ನಂಗಂತೂ ಅಷ್ಟು ಐಡಿಯಾ ಇಲ್ಲ. ಬೆಂದಿದೆ ಅಂತ ಕಾಣುತ್ತೆ. ಓಕೆ, ಬೆಂದಿದೆ. ಆಲ್ರೆಡಿ ಪೊಟ್ಯಾಟೊ ಬೇಯಿಸಿದ ಪೊಟ್ಯಾಟೊ ಹಾಕಿ. ಬಿಕಾಸ್ ಪೊಟ್ಯಾಟೊ ಜಾಸ್ತಿ ತಿಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಲಿಮಿಟೆಡ್ ಅಲ್ಲಿ ತಿನ್ಬೇಕು. ಓಕೆ, ನಮಿತಾ ಅವರೇ, ನಿಮ್ಗೋಸ್ಕರ ಆಲೂರ್ ದಮ್ ರೆಡಿ. ಇದಕ್ಕೀಗ ಆಲೂರ್ ದಮ್ ಅಂತ ಹೇಳದ, ದಮ್ ಆಲೂ ಸಹ ಹೇಳ್ಬೋದು, ಆಲೂರ್ ದಮ್ ಸಹ ಹೇಳ್ಬೋದು. ಕಂಫರ್ಟೇಬಲ್ ಆಗಿ ಹೇಳ್ಬೇಕಾದ್ರೆ ಹೇಳ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೀಕ್ಷಕರೇ, ದಮ್ ಆಲೂ ಅಥವಾ ಆಲೂರ್ ದಮ್ ರೆಡಿ ಆಗಿದೆ. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಆಲೂ ದಮ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಜೀರಿಗೆ, ಅರುಣ ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನಂತರ ಬೇಯಿಸಿದ ಆಲೂಗಡ್ಡೆ, ಹುಣಸೆ ರಸ ಹಾಕಿ 2 ರಿಂದ 3 ನಿಮಿಷ ಬೇಯಿಸಿ. ಈಗ ದಿಢೀರಾಗಿ ತಯಾರಾಯಿತು ಆಲೂ ದಮ್. ಬಿಸಿ ಬಿಸಿಯಾದ ಸ್ಪೈಸಿ ಆಲೂ ದಮ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಐಟಮ್ ಸ್ವೀಟ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಟ್ನ ಯಾವ ಸ್ವೀಟು ಅವ್ರ ಹತ್ರನೇ ಕೇಳೋಣ. ಆಲ್ರೆಡಿ ಹೇಳಿದ್ದಾರೆ, ಬಟ್ ನಂಗಂತೂ ಮರ್ತೋಯ್ತು. ಕೇಳೋಣ. ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಲ್ಲಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕ್ಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ವೀಕ್ಷಕರೇ, ನಮ್ಮ ಕಿಚನ್ ಅಲ್ಲಿ ಈಗ ದಮ್ ಹಾಲು ರೆಡಿ ಆಗಿದೆ. ಸೊ ದಮ್ ಹಾಲು ಜೊತೆಗೆ ಸ್ಪೈಸಿ, ದಮ್ ಹಾಲು ಇದೆ ಸ್ಪೈಸಿ ಐಟಮ್ ಅಲ್ವಾ, ಅದ್ರ ಜೊತೆಗೆ ಒಂದು ಸ್ವೀಟ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಸ್ವೀಟ್ ರೆಸಿಪಿ ಕೇಳೋಣ ಬನ್ನಿ. ನಮೀಗ ಸ್ವೀಟ್ ನೀವು ಆಲ್ರೆಡಿ ಹೆಸರು ಹೇಳಿದೀರಾ, ಬಟ್ ನಂಗಂತೂ ಮರ್ತು ಹೋಯ್ತು. ನೆನಪಿದ್ದಾಗ ಏನೋ ಪುಡ್ಡಿಂಗ್ ಅಂತ ಹೇಳಿದ್ ನೆನಪು. ಸ್ವೀಟ್ ಬನಾನಾ ಸ್ವೀಟ್ ಪುಡ್ಡಿಂಗ್, ಸ್ವೀಟ್ ಪುಡ್ಡಿಂಗ್ ಸ್ಟಾರ್ಟ್ ಮಾಡೋದ? ಏನ್ ಬೇಕೀಗ? ಫಸ್ಟ್ ನಾವು ರವಾವನ್ನು ರೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಬಣ್ಣಲೆ ಬೇಕು. ಓಕೆ, ಸೊ ರೋಸ್ಟ್ ಮಾಡಿ. ಇದರೆಲ್ಲ ರವಾ ಅಂದ್ರೆ ಗೋಧಿ ರವೆ, ರೈಸ್ ರವಾ ಅಲ್ಲ, ಎರಡಕ್ಕೂ ರವಾನೇ ಹೇಳ್ತಾರಲ್ಲ. ಅಕ್ಕಿ ರವೆ, ಗೋಧಿ ರವೆಯನ್ನು ಹಾಕಿ ಇದರಲ್ಲಿ ಈಗ ರೋಸ್ಟ್ ಆಗ್ಬೇಕು. 1 ಕಪ್ ಗೋಧಿ ರವೆ ಹಾಕಿದ್ದೆ. ನನ್ಗಂದ್ರೆ ರೈಸ್ ರವೆ ಮಾಡಿ ರೈಸ್ ರವೆನೇ ಬಾಯಲ್ಲಿ ಬರುತ್ತೆ. ಗೋಧಿ ರವೆಯನ್ನು ರೋಸ್ಟ್ ಮಾಡೋದು. ಸ್ಪೆಸಿಫಿಕ್ ಆಗಿ ಗೋಧಿ ರವೆನೇ ಬೇಕು. ಇದಕ್ಕೆ ಸ್ವಲ್ಪ ಅರೋಮಾ ಬರುತ್ತೆ, ಅದರವರೆಗೆ ರೋಸ್ಟ್ ಮಾಡಿ. ಇದು ಇನ್ಸ್ಟೆಂಟ್ ಆಗಿ ಟಕ್ ಅಂತ ರೆಡಿ ಮಾಡ್ಕೊಳ್ಳುವಂತ ಸ್ವೀಟ್. 5 ನಿಮಿಷದಲ್ಲಿ ಆಗುತ್ತೆ, ರೆಡಿ ಆಗುತ್ತೆ. ಓಕೆ, ಐಡಿಯಾ ಬಂದ್ರೆ ಸಾಕು, ಏನ್ ಮಾಡೋದಂತೆ ಎಲ್ಲ ರೆಡಿ. ಓಕೆ, ಅಂಡ್ ಹೆಚ್ಚಾಗಿ ರವೆನೂ ಇರುತ್ತೆ, ಗೋಧಿ ರವೆ, ಅಂಡ್ ಅದ್ರ ಜೊತೆಗೆ ಬನಾನಾ ಇದ್ರೆ ರೆಡಿ ಮಾಡಿ. ವೇಟ್ ಮಾಡ್ಲಿಕ್ಕೆ ಪೇಷನ್ಸ್ ಇಲ್ಲ. ಅಡಿಗೆ ಇನ್ಸ್ಟೆಂಟ್ ಆಗಿ ಆಗ್ಬೇಕು, ಬಿಕಾಸ್ ನೀವು ಮಾಡುವ ಐಟಮ್ಸ್ ಎಲ್ಲ ಇನ್ಸ್ಟೆಂಟ್ ಆಗಿ ಇರುತ್ತೆ. ಅದಕ್ಕೆ ನಾನು ಹಾಡ್ತಾ ಎಲ್ಲ ಮಾಡೋದು. ಕುಕ್ಕಿಂಗ್ ಹಾಡನ್ನು ಹೇಳಿದಾಗ ಆಯ್ತು, ಕುಕ್ಕಿಂಗ್ ಮಾಡಿದಾಗ ಆಯ್ತು, ವಾಯ್ಸ್ ಮೇಂಟೈನ್ ಮಾಡೋದು. ಸಾಕಂತ ಸ್ವಲ್ಪ ನೀರು ಆ್ಯಡ್ ಮಾಡಿ. 2 ಕಪ್ ನೀರು ಹಾಕ್ಬೇಕು. 1 ಕಪ್ ರವೆಗೆ 2 ಕಪ್ ನೀರು. ಇದರಲ್ಲಿ ಮೆಜರ್ಮೆಂಟ್ ಅಲ್ಲಿ ಮಾಡುವ. ಈಗ ಫಸ್ಟ್ ಓಕೆ, ಇದರಲ್ಲಿ ಮೆಜರ್ಮೆಂಟ್ ಮಾಡಿ 2 ಕಪ್. ಸಾಕಾಗುತ್ತೆ. ಬೇಯ್ತಾ ಇರುವಾಗ ಅದು ಡ್ರೈ ಆಗುತ್ತೆ ಅಲ್ಲ. ಇದಕ್ಕೆ ಸ್ವಲ್ಪ ಶುಗರ್ ಹಾಕ್ಬೇಕು. 1 ಬೌಲ್ ಶುಗರ್. ಶುಗರ್ ಹಾಕಿದ್ಮೇಲೆ ಈಗ ಇದನ್ನು ಹಾಕ್ತಾ ಇರೋದು ಬನಾನಾ ಪೀಸಸ್. ಇದಕ್ಕೆ 2 ಬನಾನಾ ಸಾಕು. ಇನ್ನು ನಾವು ಏಲಕ್ಕಿ ಪುಡಿ ಹಾಕೋದು. ಲಾಸ್ಟಿಗೆ ತುಪ್ಪ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋದು. ಇದೀಗ ನೀವು ಬನಾನಾ ಹಾಕಿದ್ರೆ, ಬಾಳೆಹಣ್ಣು ಹಾಕಿದ್ರಲ್ವಾ, ಇದೇ ಮೈಸೂರು ಬಾಳೆಹಣ್ಣು ಅಥವಾ ನಾರ್ಮಲ್ ಕದೋಳಿ ಯಾವ್ದಾಗುತ್ತೆ? ಕದೋಳಿ ಬಾಳೆಹಣ್ಣು ತುಂಬಾ ಇದು ಬರುತ್ತೆ, ಒಳ್ಳೇದಾಗುತ್ತೆ. ಇದಕ್ಕೆ ಇದೇ ನಾವು ಬನ್ಸ್ ಮಾಡ್ಬೇಕಾದ್ರೆ ಮೈಸೂರು ಬಾಳೆ. ಇದಕ್ಕೆ ನಾವು ಯಾವ್ದು ಬಾಳೆಹಣ್ಣು ಹಾಕ್ಬೋದು. ಇದೇ ತರ ಅನಾನಸ್ ಮಾಡ್ತಾರಲ್ಲ, ಅನಾನಸ್ ಪುಡ್ಡಿಂಗ್, ಮ್ಯಾಂಗೋ ಪುಡ್ಡಿಂಗ್ ಮಾಡ್ತಾರೆ. ಯಾವ ಬೇಕಾದ್ರೆ ಮಾಡಿ, ಯಾವ ಫ್ರೂಟ್ಸ್ ಬೇಕು ಸೀಸನ್ಗೆ ತಕ್ಕ ಹಾಗೆ ಮಾಡಿ. ರೆಡಿ ಆಗ್ತಾ ಬಂತಲ್ಲ, ಇನ್ನು ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡಿ. ಎಸ್, ಸರ್ವಿಂಗಿಗೆ ರೆಡಿ ಆಗಿದೆ ಈಗ. ಇದು ನಿಮ್ಗೆ ಇಷ್ಟ ಇರ್ಬೋದಲ್ಲ, ಸ್ವೀಟ್ ಎಲ್ಲ ತಿಂತೀರಾ? ಸ್ವೀಟ್ ಅಂದ್ರೆ ಆಬ್ವಿಯಸ್ಲಿ ಯಾರಿಗೆ ತಾನೇ ಇಷ್ಟ ಇರಲ್ಲ. ಅದರಲ್ಲಿ ನಾನು ಅನ್ಕೊಳ್ಳೋ ಪ್ರಕಾರ ತುಂಬಾ ಲೈಟ್ ಸ್ವೀಟ್ ಆಗೂ ಮಾಡ್ಕೋಬಹುದು ಅಲ್ವಾ? ಇದನ್ನ ಮಾಡ್ಬೋದು. ಸಿಹಿಯಾಗಿ ಮಾಡೋ ಬದಲು ಸ್ವಲ್ಪ ಲೈಟ್ ಸ್ವೀಟ್ ಆಗಿ. ನಿಮ್ಗೋಸ್ಕರ ಸ್ವೀಟ್ ಬನಾನಾ ಸ್ವೀಟ್ ಪುಡ್ಡಿಂಗ್ ರೆಡಿ. ಈಗ ಸ್ವೀಟ್ ಬನಾನಾ ಅಂತ ಹೇಳಿದ, ಸ್ವೀಟ್ ಪುಡ್ಡಿಂಗ್ ಅಂತ ಹೇಳಿದ? ಸ್ವೀಟ್ ಪುಡ್ಡಿಂಗ್ ಏನು ಬೇಕಾದ್ರೂ ಹೇಳ್ಬೋದು. ಸ್ವೀಟ್ ಬನಾನಾ ಪುಡ್ಡಿಂಗ್. ಸ್ವೀಟ್ ಬನಾನಾ ಪುಡ್ಡಿಂಗ್. ಥ್ಯಾಂಕ್ ಯು. ವೀಕ್ಷಕರೇ, ವಿದ್ಯಾ ಮೇಡಮ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ ಸ್ವೀಟ್ ಬನಾನಾ ಪುಡ್ಡಿಂಗ್. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ, ಆದ್ರೂ ಏನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ.
ಬನಾನಾ ಪುಡಿಂಗ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಬಾಂಬೆ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ರವೆಯ 2 ಪಟ್ಟು ನೀರು, ಸಕ್ಕರೆ, ರುಚಿಗೆ ಅನುಸಾರವಾಗಿ ಬಾಳೆಹಣ್ಣುಗಳ ಚೂರುಗಳು, ಏಲಕ್ಕಿ, ತುಪ್ಪ ಹಾಕಿ ಮಗುಚುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸ್ವೀಟ್ ಬನಾನಾ ಪುಡಿಂಗ್ ರೆಡಿ. ಎಸ್ ಮ್ಯಾಮ್, ಒಂದು ಸ್ಪೈಸಿ ರೆಸಿಪಿ, ಒಂದು ಸ್ವೀಟ್ ರೆಸಿಪಿ ಎರಡೂ ರೆಡಿ ಆಗಿದೆ. ಫಸ್ಟಿಗೆ ನಾವು ಸ್ಪೈಸಿ ರೆಸಿಪಿದು ನೋಡೋಣ, ಟೇಸ್ಟ್. ಬಿಕಾಸ್ ಸ್ವೀಟ್ ಹಾಗೇನೆ ಬಾಯಲ್ಲಿ ಇರ್ಲಿ ಅಲ್ವಾ ಸ್ವಲ್ಪ ಹೊತ್ತಿನವರೆಗೂ. ಅದರ ಮೇಲೆ ಇದರದ್ದು ಅಗತ್ಯ ಇದೆ ಅಲ್ಲ, ಸ್ಪೈಸಿ ಆದ್ಮೇಲೆ ಸ್ವೀಟ್ ಬೇಕು. ಫಸ್ಟ್ ಸ್ಪೈಸಿ ತಿನ್ನುವ. ಎಸ್ ಮ್ಯಾಮ್. ನಾವು ಆಲೂನ ಕಟ್ ಮಾಡ್ಕೊಂಡಿದ್ರೆ ಇದು ಈಸಿ ಆಗ್ತಿತ್ತು. ಓಕೆ, ಬಟ್ ಇದು ನೋಡಕ್ ಚೆನ್ನಾಗಿರುತ್ತೆ ಫುಲ್ ಆಲೂ ಅಲ್ವಾ? ಸೂಪರ್ ಆಗಿದೆ. ಸ್ವಲ್ಪ ಖಾರ ಖಾರ ಆಗಿ ಬೆಸ್ಟ್. ಚಪಾತಿಗೆ ಇಟ್ ಇಸ್ ವೆರಿ 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 ಬೆಸ್ಟ್ ಕಾಂಬಿನೇಷನ್. ತುಂಬಾನೇ ಚೆನ್ನಾಗಿದೆ. ಈರುಳ್ಳಿ ತುಂಬಾನೇ ಫ್ರೈ ಆಗಿದೆ, ಅದು ಹೆಚ್ಚಾಗಿ ಫ್ಲೇವರ್ ಕೊಡ್ತಾ ಇದೆ. ಕಮ್ಮಿ ಫ್ರೈ ಆಗಿದ್ರೆ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ತುಂಬಾ ಫ್ರೈ ಆಗಿರೋದು ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಐ ಆಮ್ ವೇಟಿಂಗ್ ಫಾರ್ ಪುಡ್ಡಿಂಗ್. ಟೇಸ್ಟ್ ನೋಡಿ ಮ್ಯಾಮ್. ಇದೇ ರೀತಿ ನಾವು ಅನಾನಸ್ ಪುಡ್ಡಿಂಗ್ ಕೂಡ ಮಾಡ್ಕೊಬಹುದು ಅಲ್ವಾ? ತುಪ್ಪದ ಪರಿಮಳ ಬರ್ತಾ ಉಂಟು, ತುಪ್ಪದ ಫ್ಲೇವರ್ ಬರ್ತಾ ಇದೆ. ಅದೇ ರೀತಿ ನಾವೀಗಾಗಲೇ ಹೇಳಿದ್ವಿ, ಜಾಸ್ತಿ ಸ್ವೀಟ್ ಬೇಡ, ಮೀಡಿಯಂ ಸ್ವೀಟ್ ಇರ್ಲಿ. ಮೀಡಿಯಂ ಸ್ವೀಟ್ ಇದ್ರೆ ಹೆಚ್ಚಾಗಿ ತಿನ್ನಕ್ಕಾಗುತ್ತೆ. ಜಾಸ್ತಿ ಸ್ವೀಟ್ ಆದ್ರೆ ಒಂದಷ್ಟೇ ಸ್ವಲ್ಪ ತಿನ್ನಕ್ಕಾಗುತ್ತೆ ಅಷ್ಟೇ. ಸೊ ಸೂಪರ್ ಆಗಿದೆ ಎರಡೂ ಅಷ್ಟೇ. ಇದೊಂಥರ ನಾಲಿಗೆಗೆ ಇನ್ನೂ ಬೇಕು ಬೇಕು ಅಂತ ಅನ್ಸುವಂತಹ ಸ್ವಲ್ಪ ಸ್ಪೈಸಿ ಆಗಿ, ಇದೊಂದು ಸ್ವಲ್ಪ ಮೀಡಿಯಂ ಸ್ವೀಟ್ ಆಗಿ ಕರೆಕ್ಟ್ ಆಗಿ. ಮನೆಗೆ ಹೋಗಿ ತಾಯಿಯವ್ರ ಹತ್ರ ಹೇಳಿ, ಅಲ್ಲೂರ್ದು ಬೆಂಗಾಲ್ ಡಿಶ್ ಮಾಡಿ ಕೊಡಿ. ತಾಯಿಯವ್ರ ಹತ್ರ ಅಲ್ಲ, ವೀಕ್ಷಕರ ಹತ್ರ ಹೇಳಿ ಟ್ರೈ ಮಾಡಿ. ಸೊ ಇಲ್ಲಿವರೆಗೂ ಬಂದು 2 ಡಿಶ್ ನ ಹೇಳ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ 2 ಡಿಶ್ ನ ಹೇಳ್ಕೊಟ್ಟಿರೋದಕ್ಕೋಸ್ಕರ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಥ್ಯಾಂಕ್ ಯು. ಇದೇ ರೀತಿ ಬರ್ತಾ ಇರಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅನಾನಸ್ ಪುಡ್ಡಿಂಗ್ ಮಾಡಿ ಅಥವಾ ಬೇರೆ ಏನಾದರೂ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೇ, ಸ್ವೀಟ್ ತಿಂದ ನಂತರ, ತುಂಬಾ ಸ್ವೀಟ್ ತಿಂದ ನಂತರ ಖಾರ ತಿನ್ಬೇಕು ಅಂತ ಅನ್ಸೋದು ಕಾಮನ್. ಅದೇ ರೀತಿ ತುಂಬಾ ಖಾರ ತಿಂದ ನಂತರ ಬಾಯಿಗೆ ಏನಾದ್ರೂ ಸ್ವೀಟ್ ಬೇಕು ಅಂತ ಅನ್ಸೋದು ಕಾಮನ್. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಸ್ವೀಟ್ ರೆಸಿಪಿ, ಒಂದು ಖಾರದ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಂಡು ಬಂದಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೆಸಿಪಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.